ಬೇಡಿಕೆಗಳನ್ನು ಈಡೇರಿಸದ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಂಪನಿಯ ವಿರುದ್ಧ ಫುಡ್ ಡೆಲಿವರಿ ನೌಕರರು ಕುಂಟಿಕಾನದಲ್ಲಿರುವ ಕಂಪನಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 6 ವರ್ಷದಿಂದ ನಾವು ಆನ್ಲೈನ್ ಮೂಲಕ ಪಡೆದ ಆರ್ಡರ್ಗೆ ತಕ್ಕಂತೆ ಫುಡ್ ಡೆಲಿವರಿಯನ್ನು ಮಾಡುತ್ತಿದ್ದೇವೆ. ಆದರೆ ನಮಗೆ ಸೂಕ್ತ ಕಮಿಷನ್ ನೀಡದೆ ಸತಾಯಿಸಲಾಗುತ್ತಿದೆ. ಕೆಲಸದ ಒತ್ತಡವೂ ಇದೆ. ಕಮಿಷನ್ ಹೆಚ್ಚಿಸುವಂತೆ ಮನವಿ ಮಾಡಿದರೂ ಸೂಕ್ತ ಸ್ಪಂದನೆ ಇಲ್ಲ. ಕಂಪನಿಯ ಸ್ಥಳೀಯ ಮ್ಯಾನೇಜರ್ಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದವರು ಆರೋಪಿಸಿದರು. ಆನ್ಲೈನ್ ಆರ್ಡರ್ಗಳನ್ನು ಪೂರೈಸುವ ನಿಟ್ಟಿನಲ್ಲಿ ನಾವು ಆಹಾರ ತೆಗೆದುಕೊಂಡು ಅಪಾರ್ಟ್ಮೆಂಟ್ಗಳಿಗೆ ತೆರಳಿದಾಗ ಅಲ್ಲಿ ನಮ್ಮನ್ನು ವಿಚಿತ್ರವಾಗಿ ಕಾಣಲಾಗುತ್ತಿದೆ. ಸರಕು ಸಾಗಣೆಯ ಲಿಫ್ಟ್ಗಳನ್ನು ಬಳಸುವಂತೆ ಸೂಚಿಸಿ ಅವಮಾನಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾವು ಕಳೆದ 3 ದಿನಗಳಿಂದ ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ರಾತ್ರಿವರೆಗೂ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಕಾಯುತ್ತೇವೆ. ಆ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಲಿದ್ದೇವೆ ಎಂದು ಡೆಲಿವರಿ ಪ್ರತಿನಿಧಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ನ್ಯಾಯ ಬೇಕು, ಶ್ರಮಕ್ಕೆ ಸಿಗಲಿ ಗೌರವ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ನ್ಯಾಯ ಹೋರಾಡೋಣ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ಇನ್ಸ್ಟಾಮಾರ್ಟ್ ಧಿಕ್ಕಾರ, 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 ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ದಿಕ್ಕು ನ್ಯಾಯ ಬೇಕು. ಒಗ್ಗೂಡಿ ಹೋರಾಡೋಣ, ಒಗ್ಗೂಡಿ ಹೋರಾಡೋಣ. ಉದ್ಯೋಗಿಗಳಿಗೆ ನ್ಯಾಯ ಬೇಕು, ಉದ್ಯೋಗಿಗಳಿಗೆ ನ್ಯಾಯ ಬೇಕು. ನ್ಯಾಯ ಇಲ್ಲದ ಕೆಲಸ ಇಲ್ಲ. ಧಿಕ್ಕಾರ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಧಿಕ್ಕಾರ, 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 ಧಿಕ್ಕಾರ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಧಿಕ್ಕಾರ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಧಿಕ್ಕಾರ. ರೈಡರ್ಗಳ ಮೇಲೆ ಆಗ್ತಾ ಇದ್ದಾರೆ. ನಾವು ಇದನ್ನು ಕಂಪನಿಯವರಿಗೆ, ನಾವು ಫ್ಲೀಟ್ ಮ್ಯಾನೇಜರಿಗೆ, ನಿಮಗೆ ನಮ್ಮ ಕಡೆಯಿಂದ ಅಲ್ಲ, ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ನಾವು 7 ಕಿಲೋಮೀಟ್ರ್ ಹೋದರೂ 20 ರೂಪಾಯಿ ಕೊಡ್ತಿದ್ದಾರೆ. ಟೆನ್ಷನ್ ಆಗಿ ಅವ್ರಿಗೆ ಫೈರ್ ಮಾಡಿದ್ದಾರೆ. ಏನಿದು ನಿಮ್ಮದು ಅವಸ್ಥೆ ಅಂತೇಳಿ 13 ಅವರ್ ಲಾಗಿನ್ ಆದರೆ ಇನ್ನೊಂದೇನಂತ ಹೇಳಿದರೆ, ನಾವು ಈಗ ಮಂಗಳೂರಿಂದ ಫುಡ್ ತೊಗೊಂಡು ಹೋದೆವು. 15 ಕಿಲೋಮೀಟರ್ ನಾವು ತೊಗೊಂಡೋದೆವು. ಕಸ್ಟಮರ್ ಕೇರ್ಗೆ ರಿಪೋರ್ಟ್ ಮಾಡಬೇಕು. ಅವರಿಗೆ ಕಾಲ್ ಮಾಡಿ ನಾವು ಹೇಳ್ತೇವೆ ಕಸ್ಟಮರ್ ನಾಟ್ ರೆಸ್ಪಾನ್ಸ್ ಅಂತ. 6 ವರ್ಷದಿಂದ ಸ್ವಿಗ್ಗಿ ಝೊಮ್ಯಾಟೊ ಮ್ಯಾಂಗ್ಳೂರಲ್ಲಿ ರನ್ನಿಂಗಲ್ಲಿದೆ. 6 ವರ್ಷದ ಹಿಂದೆ 10 ರೂಪಿ ಕೊಡ್ತಾಯಿದ್ರು, 20 ರೂಪೀಸ್ ಕೊಡ್ತಾಯಿದ್ರು. ಅದನ್ನು ಇವಾಗದವರೆಗೆ ಪ್ರೆಸೆಂಟಲ್ಲಿ ಉಂಟು. ಇದು ನಾನೀಗ ಮಾತಾಡ್ತಿರೋದು ಸ್ವಿಗ್ಗಿ ಫುಡ್ ಇದು ಬಗ್ಗೆ. ಸೊ 6 ವರ್ಷದಿಂದ 10 ರೂಪಾಯಿ ಇದ್ದದ್ದು 10 ರೂಪಾಯಲ್ಲೇ ಇಟ್ಟಿದ್ದಾರೆ, 20 ಇದ್ದದ್ದು 20ರಲ್ಲೇ ಇದ್ದಾರೆ. 6 ವರ್ಷದಿಂದ ನಾವು 62 ರೂಪಾಯಿ ಪೆಟ್ರೋಲ್ಗೆ ವರ್ಕ್ ಮಾಡ್ತಾ ಇದ್ವಿ. ಈಗ 110 ತನಕ ಹೋಗಿದೆ. ಬಟ್ ಅದರ ಬಗ್ಗೆ ನಾವೇನಾದರೂ 6 ವರ್ಷದಿಂದ ನಮಗೆ ಮ್ಯಾಂಗ್ಳೂರಲ್ಲಿ ಕದ್ರಿ ಟೆಂಪಲ್ ರೋಡಲ್ಲಿ ಇದು ಸ್ವಿಗ್ಗಿ ಆಫೀಸ್ ಉಂಟು. ಅಲ್ಲಿ ಫ್ಲೀಟ್ ಮ್ಯಾನೇಜರ್ ಅಂತ ಇದ್ದಾರೆ, ಆಫೀಸ್ ಮ್ಯಾನೇಜರ್ ಇದ್ದಾರೆ, 4 ಜನ ಎಲ್ಲ ಸೇರಿ. ಅವ್ರ ಹತ್ರ 6 ವರ್ಷದಿಂದ ಹಿಂದೆ ಇದ್ದ ಫ್ಲೀಟ್ ಮ್ಯಾನೇಜರ್ ಇವಾಗ ಪ್ರೆಸೆಂಟ್ ಅವರೇ ಇದ್ದಾರೆ. 6 ವರ್ಷದಿಂದ ನಮ್ಮ ಕಷ್ಟ ಏನಂತ A to Z ಅವ್ರಿಗೆ ಗೊತ್ತು. ಆದರೂ 6 ವರ್ಷದಿಂದ ಅವರು ಏನು ಕೇಳಿದ್ರು ಒಂದೇ ಹೇಳ್ತಾ ಬಂದದ್ದು, ನಿಮ್ಮ ಪ್ರಾಬ್ಲಮ್ ನಾವು ಸೆಂಟ್ರಲ್ ಟೀಮ್ಗೆ ಮೇಲ್ ಮಾಡ್ತಾ ಇದ್ದೇವೆ. ಸ್ಟಾರ್ಟಿಂಗ್ನಲ್ಲಿ ನಾವು ನಂಬಿದೆವು, ಇವರು ಮೇಲ್ ಮಾಡ್ತಾರಲ್ಲ, ಏನಾದರೂ ಅದರ ಪ್ರೊಸೀಜರ್ ನಡಿಬೋದು, ರೇಟ್ ಜಾಸ್ತಿ ಆಗಿತ್ತು ಅಂತೇಳಿ. ಅದರ ಮಧ್ಯೆ 4 ವರ್ಷದಿಂದ 5 ವರ್ಷದಿಂದ ಪ್ರೊಟೆಸ್ಟ್ ಆಗಿತ್ತು. ಆಗ ಅವರು ಕನ್ವಿನ್ಸ್ ಮಾಡಿದರು 2 ಮಂತಲ್ಲಿ ಸರಿ ಮಾಡ್ತೇವೆ. 2 ಮಂತ್ ಬಿಟ್ಟು ಅಗೈನ್ 6 ಇಯರ್ ಕಂಪ್ಲೀಟ್ ಗಳಿತ್ತು. ಆದರೂ 1 ರೂಪಾಯಿ ಕಮ್ಮಿ ಮಾಡಲಿಲ್ಲ.